ಈಗ ಮೂರು ಜನರದ್ದು ನಾವು ನೋಡುವಾಗ ವಿದ್ಯಾರ್ಥಿ ಆಗಲಿ ಅವರ ಒಂದು ಮುಂದೆ ಅಥವಾ ಅವರ ದೂರಾಲೋಚನೆ ಇದ್ದಾಗ ನನಗೆ ಪುತ್ತಿಲ್ಲದವರು ಮೂರರಲ್ಲಿ ಉತ್ತಮ ಅಂತ ಕಂಡಿತು. ಈಗ ಗೊತ್ತಿರೋ ಹಾಗೆ ಈಗ ಪುತ್ತೂರಲ್ಲಿ ಇಲೆಕ್ಷನ್ನು ಒಂದು ಸಂಭ್ರಮ ಜೋರಾಗಿ ನಡೀತಾ ಇದೆ. 3 ಜನ ಕಣದಲ್ಲಿದ್ದಾರೆ. ಹಾಗೂ ಭಾರತೀಯ ಜನತಾ ಪಕ್ಷದಲ್ಲೇ ಈಗ ಸ್ವಲ್ಪ ಮಟ್ಟಿಗೆ ಇಬ್ಬರು ಕ್ಯಾಂಡಿಡೇಟ್ ಇದ್ದು ಸ್ವಲ್ಪ ಮಟ್ಟಿಗೆ ಈ ಕಣ ಭಾರಿ ಕುತೂಹಲ ಕೆರಳಿಸಿದೆ ರಾಜ್ಯಾದ್ಯಂತ. ನಾನು ಹೆಚ್ಚು ಪಾಲಿಟಿಕ್ಸಲ್ಲಿ ನಾನಿಲ್ಲ, ಯಾವಾಗಲೂ ನನ್ನ ವೃತ್ತಿಗೆ ನಾನು ಅಂಟ್ಕೊಂಡಿದ್ದೇನೆ. ಹೆಚ್ಚಾಗಿ ನನ್ನ ಒಂದು ಉದ್ದೇಶ ಅಂದರೆ ಒಂದು ಉತ್ತಮ ಕ್ಯಾಂಡಿಡೇಟ್ ಎಲ್ಲ ಕಡೆ ಸೆಲೆಕ್ಟ್ ಆಗಬೇಕು. ಉತ್ತಮ ಕ್ಯಾಂಡಿಡೇಟ್ ಅಂದರೆ ಕ್ಯಾಂಡಿಡೇಟ್ಗೆ ಸರಿಯಾದ ವಿದ್ಯಾರ್ಹತೆ, ಸರಿಯಾಗಿ ಮಾತನಾಡಲಿಕ್ಕೆ ಅವರಿಗೆ ಗೊತ್ತಿರಬೇಕು, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ. ಈಗ ನಾವು ಹೇಳೋದಾದರೆ ಈಗ MP ಆದರೆ ಅವರಿಗೊಂದು ಇಂಗ್ಲೀಷು ಹಿಂದಿಯ ಜ್ಞಾನ ಬೇಕು. ಅವ್ರು ಹೋಗಿ ಅಲ್ಲಿ ನಮ್ಮ ಹೆಡ್ ಕ್ವಾರ್ಟರ್ ದೆಹಲಿಯಲ್ಲಿ ಹೋಗಿ ಕೆಲಸ ಮಾಡಬೇಕಾದ್ರೆ ಹಿಂದಿ ಮತ್ತು ಇಂಗ್ಲೀಷ್ ನಾಲೆಜ್ ಬೇಕು. ಇಲ್ಲಾಂದರೆ ಯಾವುದೇ ಕೆಲಸ ಸರಿಯಾಗಿ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮಾಡಬೇಕಾದ್ರೂ ಚೆನ್ನಾಗಿ ಅವರು ಕನ್ನಡ ಮಾತಾಡಲಿಕ್ಕೆ ಗೊತ್ತಿರಬೇಕು, ಚೆನ್ನಾಗಿ ಕೆಲಸ ಹೇಗೆ ಮಾಡಬೇಕು ಅಂತ ಒಂದು ನಾಲೆಜ್ ಇರುವ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಲ್ಲಿ ಜನರಿಗೆ ಅವರಿಂದ ಉಪಕಾರ ಆದೀತು. ಅವರಿಗೆ ಒಳ್ಳೆಯ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿತ್ತು. ಅವರು ಚೆನ್ನಾಗಿ ಈಗ ನಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ಹೋದಾಗ ಸರಿಯಾಗಿ ಮಾತನಾಡಲಿಕ್ಕೆ ಬರಬೇಕು. ಈಗ ಮುಂಚೆ ನಮ್ಮ ಸಂಜೀವ್ ಮಠಂದವರಿದ್ದರು, ಚೆನ್ನಾಗಿ ಮಾತಾಡ್ತಿದ್ರು. ಮಾತಾಡುವಂಥ ಒಂದು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದರೆ ಹಾಗೂ ಅವರಿಗೆ ವಿದ್ಯಾರ್ಹತೆ ಅತಿ ಮುಖ್ಯ. ಒಂದು ಬೇಸಿಕ್ ಒಂದು ಡಿಗ್ರಿಯ ನಾಲೆಜ್ ಇದ್ದರೆ ಅಥವಾ ಒಂದು PUC ಮತ್ತು ಚೆನ್ನಾಗಿ ಕನ್ನಡ ಮಾತಾಡಲಿಕ್ಕೆ ಗೊತ್ತಿರಬೇಕು. ಇಂಥದ್ದೊಂದು ಇದ್ದ ಕ್ಯಾಂಡಿಡೇಟ್ ಇದ್ದರೆ ನಮ್ಮ ಈಗ ಪುತ್ತೂರಿನಂಥ ಕ್ಷೇತ್ರ ಉದ್ಧಾರ ಆಗ್ಬೋದು. ಹಲವು ಬೇಡಿಕೆಗಳಿದೆ ಈ ಕ್ಷೇತ್ರದಲ್ಲಿ. ಈಗಾಗಲೇ ಹೇಳ್ತಾ ಇದ್ದಾರೆ, ಮೆಡಿಕಲ್ ಕಾಲೇಜ್ ಆಗಬೇಕು, ಉತ್ತಮ ಕ್ರೀಡಾಂಗಣ ಆಗಬೇಕು, ಮತ್ತು ಜಿಲ್ಲಾ ಕೇಂದ್ರ ಆಗಬೇಕು, ಬೇರೆ ಬೇರೆ ಈ ಅಭಿವೃದ್ಧಿ ಕಾರ್ಯ ಇದರಲ್ಲಿ ಉಳಿದಿದೆ. ಹಾಗೆ ಈ ಕೆಲವು ವರ್ಷದಿಂದ ಈ ಪುತ್ತೂರಿನ ಜನರಲ್ ಆಸ್ಪತ್ರೆ ಅದರ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗದೆ ನಾವು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ವೈದ್ಯಕೀಯ ವಿದ್ಯಾರ್ಥಿಗೆ 5 ಫ್ರೀ ಬೆಡ್ ಬೇಕು, ಇಲ್ಲಾಂದರೆ ಅವರಿಗೆ ಕಲೀಲಿಕ್ಕೆ ಆಗೋದಿಲ್ಲ, ಅವರ ಕೋರ್ಸು ಸರಿಯಾಗಿ ಆಗೋದಿಲ್ಲ. ಹಾಗೆ ಒಂದು 300 ಬೆಡ್ಡಿನ ಆಸ್ಪತ್ರೆ ಇದ್ದರೆ ಅವರಿಗೆ ಸಾಧಾರಣ ಒಂದು 50-60 ಮೆಡಿಕಲ್ ಸ್ಟೂಡೆಂಟ್ಸ್ ಅದರಲ್ಲಿ ಕಲಿಬೋದು. ಅದರಿಂದ ಇಲ್ಲಿ ಉತ್ತಮವಾದ ಒಂದು ಆಸ್ಪತ್ರೆ ಮೊದಲಾಗಬೇಕು, ನಂತರ ಮೆಡಿಕಲ್ ಕಾಲೇಜ್. ಈ ಆಸ್ಪತ್ರೆ ಚೆನ್ನಾಗಿ ನಡೆದು ಅದರಲ್ಲಿ ಸರಿಯಾದ ವೈದ್ಯರ ನೇಮಕಾತಿ ಎಲ್ಲ ಸರಿಯಾದರೆ, ಅವರು ಸರಿಯಾದ ವೈದ್ಯರ ಬೋಧಕ ಸಿಬ್ಬಂದಿಗಳು ಇದ್ದರೆ ಉತ್ತಮವಾದ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಸಾಧ್ಯ. ಅದು 1-2 ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ, 1-2 ವರ್ಷ ಆದರೂ ಉತ್ತಮವಾದ ಒಂದು 300 ಬೆಡ್ ಆಸ್ಪತ್ರೆ ಆದ ನಂತರ ಮೆಡಿಕಲ್ ಕಾಲೇಜ್ ಮಾಡೋದು ಸೂಕ್ತ. ಇದು ಕೂಡ ಇದೆ. ಹಾಗೂ ಪುತ್ತೂರಿನ ಸಂಖ್ಯೆದಲ್ಲಿ ಹೇಳಿದ ಜಿಲ್ಲಾ ಕೇಂದ್ರ ಆಗಬೇಕು. ಹೌದು, ಅದು ಕೂಡ ನಿಧಾನವಾಗಿ ಆಗ್ಬೋದು, ನಾವು ಅದಕ್ಕೆ ಪ್ರಯತ್ನ ಬೇಕು. ಮತ್ತು 3ನೇದಾಗಿ ಉತ್ತಮ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಎಷ್ಟೋ ಜನ ಹೇಳ್ತಾಯಿದ್ರು, ಪುತ್ತೂರಲ್ಲಿ ಕ್ರೀಡೆಯರು ತುಂಬ ಆಸಕ್ತಿ ಇದೆ ಜನರಲ್ಲಿ, ಆದರೆ ಒಂದು ಉತ್ತಮ ಕ್ರೀಡಾಂಗಣ ಇಲ್ಲ. ನಮಗೆ ಕೊಂಬೆಟ್ಟಲ್ಲಿ ಒಂದು ಇದೆ ಕ್ರೀಡಾಂಗಣ, ಅದನ್ನು ಎಷ್ಟೋ ಬಾರಿ ನಾನು ಹಲವು ವರ್ಷದಿಂದ MLA ಅವರಿಗೆ ಕೊಡ್ತಾ ಇದ್ದೇನೆ. ನಮಗೆ ಒಂದು ಉತ್ತಮ ಕ್ರೀಡಾಂಗಣ ಮಾಡಿ, ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೇನೆ ನಾನು, ಅಲ್ಲಿ ವಾಕಿಂಗ್ ಬರ್ತಾರೆ, ಧೂಳುಮಯ, ಮಳೆಗಾಲದಲ್ಲಿ ಕೊಡಚೆ ಗದ್ದೆ ಥರ ಆಗ್ತದೆ, ಒಂದು ನಡೀಲಿಕ್ಕೆ ಆಗೋದಿಲ್ಲ, ಒಂದು ಬೆಳಕಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ, ನೀರು ಕುಡಿಯುವಂಥ ವ್ಯವಸ್ಥೆ, ಇಷ್ಟೆಲ್ಲ ಇದ್ದರೆ ಎಷ್ಟೋ ಜನರು ಪುತ್ತೂರಿನ ಜನರು ಅಲ್ಲಿಗೆ ಬರ್ತಾರೆ, ಮಹಿಳೆಯರು ಗಂಡಸರು ಎಲ್ಲರೂ ಬರ್ತಾರೆ. ಆ ವೃದ್ಧಾಪ್ಯ ಇಂಥದ್ದೆಲ್ಲ ಮಾಡುವಂಥದ್ದು ಈ ಜನರಿಗೆ MLAಗಳು ನಾವೊಂದು ನಮಗೆ ಕೊಟ್ಟಾಗ ಅದನ್ನು ಶ್ರದ್ಧೆಯಿಂದ ಮಾಡಿದಲ್ಲಿ ಈ ಕ್ಷೇತ್ರ ಉತ್ತಮ ಅಭಿವೃದ್ಧಿ ಆಗ್ಬೋದು. ಅಂಥ ಒಂದು ದೂರಾಲೋಚನೆ ಇರುವ ಹಾಗೂ ವಿದ್ಯಾರ್ಹತೆ ಇರುವ ಉತ್ತಮವಾಗಿ ಮಾತನಾಡಬಲ್ಲ ಒಬ್ಬ MLA ನಮ್ಮಲ್ಲಿ ಆದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ. ನಾನೀಗ ಸಪೋರ್ಟ್ ಅಂತ ಯಾರಿಗೆಲ್ಲ, ಉತ್ತಮ ಕ್ಯಾಂಡಿಡೇಟ್ ಯಾರು ಅಂತ ನಾನು 3 ಜನರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಈಗ 3 ಜನರದ್ದು ನಾವು ನೋಡುವಾಗ ವಿದ್ಯಾರ್ಹತೆ ಆಗಲಿ, ಅವರ ಒಂದು ಮುಂದೆ ಅಥವಾ ಅವರ ದೂರಾಲೋಚನೆ ಇದ್ದಾಗ ನನಗೆ ಪುತ್ತಿಲ್ಲದವರು 3ರಲ್ಲಿ ಉತ್ತಮ ಅಂತ ಕಂಡಿತು. ನಾನದು ಒಂದು ಯಾವುದೇ ಒಂದು ಪಕ್ಷದ ಆಧಾರದಲ್ಲಿ ನಾನು ಇದಾಗೋದಿಲ್ಲ, ಉತ್ತಮ ಕ್ಯಾಂಡಿಡೇಟ್ ಯಾವುದೇ ಪಕ್ಷ ಇರಲಿ ಅಂಥವ್ರನ್ನ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಭಾವನೆ. ಥ್ಯಾಂಕ್ ಯು.
Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 9902226466. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ